ಇವತ್ತಿನ ಈ ವಿಡಿಯೋದಲ್ಲಿ ನರಹರಿ ಸದಾಶಿವ ಕ್ಷೇತ್ರದ ಸಂಪೂರ್ಣ ಕತೆ ಇಲ್ಲಿ. ಮಹಾಭಾರತದಲ್ಲಿ ಯುದ್ಧ ಆದ ಬಳಿಕ ಪಂಚಪಾಂಡವರು ಶಾಪ ವಿಮೋಚನೆಗಾಗಿ ಕೃಷ್ಣನ ಬಳಿ ಬಂದು ಕೇಳಿದಾಗ ಕೃಷ್ಣನು ದಕ್ಷಿಣ ಭಾರತದಲ್ಲಿ ಶಿವಲಿಂಗವನ್ನು ನಿರ್ಮಿಸಿ ಅದನ್ನು ಪೂಜೆ ಮಾಡಬೇಕೆಂದು ಹೇಳುತ್ತಾರೆ. ಆ ವೇಳೆ ಅರ್ಜುನನು ಶಿವಲಿಂಗವನ್ನು ಈ ಪರ್ವತದಲ್ಲಿ ಬಂದು ನಿರ್ಮಿಸುತ್ತಾರೆ. ಪಂಚಪಾಂಡವರು ಹಾಗೂ ಕೃಷ್ಣ ಈ ಬೆಟ್ಟಕ್ಕೆ ಬರುತ್ತಾರೆ. ಈ ದೇವಸ್ಥಾನಕ್ಕೆ ಬರಬೇಕಾದರೆ 333 ಮೆಟ್ಟಿಲುಗಳನ್ನು ಹೊಂದಿದೆ. ಈ ದೇವಸ್ಥಾನಕ್ಕೆ ಆಷಾಢ ಅಮಾವಾಸ್ಯೆಗೆ ಸುಮಾರು 10,000ದಿಂದ 15,000ಕ್ಕೂ ಮೇಲ್ಪಟ್ಟು ಜನರು ಈ 4 ಕೆರೆಗಳಲ್ಲಿ ತೀರ್ಥಸ್ನಾನ ಮಾಡಲು ಬರುತ್ತಾರೆ. ಈ ಕಾರ್ಣಿಕದ ಬಗ್ಗೆ ನಾವೀಗ ಆ ದೇವಸ್ಥಾನದ ಅವರ ಹತ್ರನೇ ಕೇಳುವ. ಆಸ್ತಮ, ದಮ್ಮು, ನರದೋಷ, ವಾತ ಸಂಬಂಧ ಯಾವುದೇ ಕಾಯಿಲೆಗಳಿಗೆ ಇಲ್ಲಿಯ ಶಿವನಿಗೆ ಅಗ್ಗ ಸಮರ್ಪಣೆ ಮಾಡಿದಲ್ಲಿ ನಮ್ಮ ಕಷ್ಟ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಪ್ರತಿದಿನ ಈ ಸೇವೆಯನ್ನು ಶಿವನಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ಸನ್ಯಾಸಿಗಳು ತಪಸ್ಸು ಮಾಡಿದಂತಹ ತಪೋಭೂಮಿ ಇದಾಗಿದ್ದು, ಇಲ್ಲಿ ಸನ್ಯಾಸಿ ಗುಡಿ, ಭೀಮ ಬಂದದಕ್ಕೆ ಭೀಮನ ಒಂದು ಪಾದದ ಹೆಜ್ಜೆ ಗುರುತು ಕೂಡ ಇಲ್ಲಿ ಕಾಣಸಿಗ್ತದೆ. ನೋಡಿ, ದೇವಸ್ಥಾನದ ಪೂರ್ವಕ್ಕೆ ಕಣ್ಣು ಹಾಯಿಸಿದಾಗ ಸುಳ್ಳಮಲೆ ಬಲ್ಲಮಲೆ ಎಂಬ ಬೆಟ್ಟ ನಮಗೆ ಕಾಣಸಿಗ್ತದೆ. ಸುಳ್ಳಮಲೆ ಬಲ್ಲಮಲೆ. ಹಾಗೆ ದೇವಸ್ಥಾನದ ಉತ್ತರದಲ್ಲಿ ಕಾರಿಂಜೆ ಇತಿಹಾಸ ಪ್ರಸಿದ್ಧ ಕಾರಿಂಜೇಶ್ವರ ದೇವಸ್ಥಾನ, ಮೂಡುಬಿದ್ರೆ, ಕೊಡಂಜೆ ಕಲ್ಲು, ಹಾಗೆ ದಕ್ಷಿಣದಲ್ಲಿ ಹೆಬ್ಬಾವಿನಂತೆ ಕಾಣುವ ಮಂಗಳೂರು ಬೆಂಗಳೂರು ರೈಲು ಮಾರ್ಗ. ಹಾಗೆ ಇಲ್ಲಿಯ ಪೂರ್ವಕ್ಕೆ ನಾವು ಕಣ್ಣು ಹಾಯಿಸಿದಾಗ ಜೀವನದಿ ನೇತ್ರಾವತಿ ಹರಿಯುವಂತಹ ದೃಶ್ಯ ನಮ್ಮ ಕಣ್ಣಿಗೆ ಗೋಚರಿಸ್ತಾವೆ. ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂತಹ ದೃಶ್ಯ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಉಂಟು. ಯಾರಿಗೂ ಕೂಡ ಇದರ ಕತೆ ಸರಿಯಾಗಿ ಗೊತ್ತಿರಲಿಲ್ಲ. ಒಬ್ರು ನನಗೆ ಕೇಳುವಾಗ ಕೂಡಲೇ ಆಯಿತು ಅಂತ ಹೇಳಿದರು. ನನಗೆ ತುಂಬಾ ಖುಷಿ ಆಯಿತು. ಈಗ ಇಲ್ಲಿ ಭೀಮನ ಪಾದ ಉಂಟು ಅಂತ ಹೇಳಿದ್ದಾರೆ. ನಮ್ಮ ಮಹಾಭಾರತ ಯುದ್ಧ ಆಗುವಾಗ ನಿಮಗೆ ಗೊತ್ತಿರಬಹುದು, ಭೀಮನ ಕತೆ ಕೂಡ ಗೊತ್ತಿರಬಹುದು. ತುಂಬ ಬಲ್ಲೆ ಉಂಟು, ಮೆಟ್ಟಿಲುಂಟು, ಬೆಟ್ಟಿಲ ಹತ್ರ ಹೋಗುವ. ದೇವರೇ ಕಾಪಾಡಲೆ. ಒಂದು ಕಥೆಯನ್ನು ಕೇಳಿ ತುಂಬ ಖುಷಿ ಆಯಿತು ನನಗೆ. ನೋಡಿ, ಇಲ್ಲಿಯೆಲ್ಲ ನಮ್ಮ ಪಾಂಡವರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾವು ತುಂಬಾ ಹೆಮ್ಮೆ ಪಡಬೇಕು. ನಾನು ಅಲ್ಲಿಗೆ ಬಂದಿದ್ದೇನೆ, ಪಾಂಡವರ ಒಂದು ಸ್ಥಳಕ್ಕೆ ನಾನು ವಿಸಿಟ್ ಮಾಡಿದೆ ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಫೈನಲಿ ನೀವು ಸ್ಟೋರಿ ಕೂಡ ಕೇಳಿದಿರಿ, ಕತೆ ಕೂಡ ಕೇಳಿದಿರಿ ಇಲ್ಲಿದ್ದು ಪ್ರಸಿದ್ಧಿಯನ್ನು. ನೀವು ಕೂಡ ಇಲ್ಲಿಗೆ ವಿಸಿಟ್ ಮಾಡಿ. ಆದಷ್ಟು ಬೇಗ ಬ್ರಹ್ಮಕಲಶ ಕೂಡ ಆಗ್ತದೆ, ಅದಕ್ಕೆ ದಾನಿಗಳ ಅವಶ್ಯಕತೆ ಇದೆ. ಯಾರೆಲ್ಲ ಇಲ್ಲಿ ಬರಲಿಲ್ಲ ವಿಸಿಟ್ ಮಾಡಿ. ಹಾಗೆ ಆದರೆ ಒಂದೇನಂದರೆ ಇಲ್ಲಿ ಸ್ವಲ್ಪ ಸ್ಲಿಪ್ ಆದರೆ ಬೀಳೋದು ಕೆಳಗೆ ನನಗದು. ಯಾಕಂದರೆ ಎಂತ ಇಲ್ಲ, ನೀವು ನೋಡ್ಬೋದು ಆಚೆ ಸೈಡ್ ಮತ್ತು ಬೇರೆ. ನನ್ನ ಕಾಲು ಫುಲ್ಲು ಕಾಲೆಲ್ಲ ನಡಕ್ತುಂಟು. ನನಗೆ ಖುಷಿಯಾಯಿತು. ಈಗ ನಾವು ಗದಾ ತೀರ್ಥ ಅಂದರೆ ಕೃಷ್ಣನ ಆಯುಧವಾದ ಗದಾ, ಪದ್ಮ, ಶಂಖ, ಚಕ್ರ. ಗದೆಯನ್ನು ಬಂಡೆಯಲ್ಲಿಟ್ಟಲ್ಲಿ ಗದಾತೀರ್ಥ, ಶಂಖವನ್ನು ಬಂಡೆಯಲ್ಲಿಟ್ಟಲ್ಲಿ ಶಂಖಾತೀರ್ಥ, ಪದ್ಮವನ್ನು ಬಂಡೆಯಲ್ಲಿಟ್ಟಲ್ಲಿ ಪದ್ಮಾತೀರ್ಥ, ಚಕ್ರವನ್ನು ಬಂಡೆಯಲ್ಲಿಟ್ಟಲ್ಲಿ ಚಕ್ರಾತೀರ್ಥ ಎಂಬ 4 ತೀರ್ಥ ಕೆರೆಗಳು ಶ್ರೀಕೃಷ್ಣ ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡಿದ್ದಾರೆ. ಹೇಗಿತ್ತು ಇವತ್ತು ನಾನು ಎಲ್ಲರನ್ನು ನರಹರಿ ಪರ್ವತಕ್ಕೆ ಕರೆದುಕೊಂಡು ಹೋಗಿದ್ದೇನೆ. ಹೇಗಿತ್ತು ಎಲ್ಲರಿಗೂ? ತುಂಬಾ ಒಳ್ಳೆಯದಿತ್ತು. ಯಾಕಂದರೆ ನಾನು ಇಷ್ಟು ವಿಡಿಯೋದಲ್ಲಿ ನನಗೆ ಒಂದು ಖುಷಿಯಾದ ವಿಡಿಯೋ ಅಂದರೆ ಇದುವೇ. ದೇವಸ್ಥಾನಕ್ಕೆ ಹೋಗಿ ನಾನು ದೇವರ ದರ್ಶನ ಕೂಡ ಮಾಡಿ ಆಯಿತು ನಂದು. ಹಾಗೆ ಅದರ ಒಂದು ಕಥೆನೂ ಕೂಡ ಕೇಳಿ ಆಯಿತು. ಆಲ್ಮೋಸ್ಟ್ ಯಾರಿಗೆ ಕೂಡ ಗೊತ್ತಿರಲಿಲ್ಲ. ಒಂದು
95% ಜನರಿಗೆ ಗೊತ್ತೇ ಇರಲಿಲ್ಲ, 95% ಜನರಿಗೆ ಗೊತ್ತೇ ಇರಲಿಲ್ಲ, 5% ಜನರಿಗೆ ಮಾತ್ರ ಗೊತ್ತಿದ್ದದ್ದು. ಯಾಕಂದರೆ ಇಂತಹ ಒಂದು ಕತೆಗಳು ಇನ್ನೂ ಕೂಡ ಎಲ್ಲರಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ಇಲ್ಲಿ ಒಂದು ನರಹರಿ ಪರ್ವತ ಉಂಟು ಅಂತ ಕೆಲವರಿಗೆ ಗೊತ್ತೇ ಇರುವುದಿಲ್ಲ. ಇಲ್ಲಿಯ ಕಾರ್ಮಿಕ ಕೂಡ ಗೊತ್ತಿರುವುದಿಲ್ಲ. ಹಾಗಾಗಿ ಅವರು ಹೇಳಿದರು 15,000 ಜನ ಬರ್ತಾರೆ. ಆಷಾಢ, ನನಗೆ ಅದು ತುಳುವಲ್ಲಿ ಆಟಿ ಹೇಳ್ತಾರೆ, ಈ ಜುಲೈ ಟೈಮಲ್ಲಿ ಬರ್ತಾರಂತೆ. ಆಗ ಒಂದು ತೀರ್ಥ ಸ್ನಾನ ಮಾಡ್ತಾರೆ. ತೀರ್ಥ ಸ್ನಾನ ಇಲ್ಲಿದ್ದು ಪ್ರಸಿದ್ಧಿಯನ್ನು ಹೊಂದಿದೆ. ಮತ್ತು ಕೆಲವೆಲ್ಲ ಅವರು ಹೇಳಿದರು, ಚರ್ಮ ರೋಗ, ಅಸ್ತಮ, ಅದರ ಬಗ್ಗೆ ಅದೆಲ್ಲ ಇದ್ದವರು ಇಲ್ಲಿಗೆ ಬಂದು ತೀರ್ಥ ಸ್ನಾನ ಮಾಡಿ ಹೋಗ್ತಾರೆ. ಅದು ಆದ ನಂತರ ಅದೊಂದು ಮಾಯವಾಗಿ ಬಿಡ್ತದೆ. ಹಾಗೆ ನೀವು ಕೂಡ ಈ ಪ್ಲೇಸಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.